ಪರಿಶಿಷ್ಟ ಜಾತಿಯ ಮಹಿಳೆಯರಿಬ್ಬರಿಗೆ 94ಸಿ ಯೋಜನೆಯಡಿ ಮಂಜೂರಾದ ಮನೆ ಜಾಗದ ಅಂಗಳಕ್ಕೆ ಮುಳ್ಳು ತಂತಿಯ ಬೇಲಿ ನಿರ್ಮಿಸಿ ಅನ್ಯಾಯ ಎಸಗಿರುವ ಮುಂಡೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ವರ್ಗಾವಣೆಗೊಳಿಸಬೇಕು ಎಂದು ಆಗ್ರಹಿಸಿ ಜೂನ್ 11ರಂದು ದಲಿತ್ ಸೇವಾ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಮಿತಿಯ ಜಿಲ್ಲಾಧ್ಯಕ್ಷ ಸೇಸಪ್ಪ ಪೆದ್ರಕಾಡು ಅವರು ಎಚ್ಚರಿಸಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಶಿಷ್ಟ ಜಾತಿಗೆ ಸೇರಿದ ನಳಿನಿ ಮತ್ತು ರೂಪಾ ಎಂಬುವರು ಕಳೆದ 15 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ವಾಸ್ತವ್ಯವಿದ್ದಾರೆ. ಅವರಿಬ್ಬರಿಗೆ 94ಸಿಯಲ್ಲಿ ಮಂಜೂರಾದ ಜಾಗದಲ್ಲಿರುವ ಮನೆಯ ಅಂಗಳದಲ್ಲಿಯೇ ಮುಂಡೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಜಾತಾ ಅವರು ಜನರನ್ನ ಕರೆದುಕೊಂಡು ಬಂದು ಮುಳ್ಳು ತಂತಿ ಬೇಲಿಗಳನ್ನು ಅಳವಡಿಸಿದ್ದಾರೆ. ಹೆಂಗಸರು ಮತ್ತು ಹೆಣ್ಣು ಮಕ್ಕಳು ಇರುವ ನಳಿನಿ ಅವರ ಮನೆಯವರಿಗೆ ಶೌಚಾಲಯಕ್ಕೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೂಪಾ ಅವರ ಮನೆಯ ಅಂಗಳದಲ್ಲಿಯೇ ಅಡ್ಡವಾಗಿ ತಂತಿ ಬೇಲಿ ನಿರ್ಮಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ್ರು. ಪಂಚಾಯಿತಿ ನಿವೇಶನ ಜಾಗವನ್ನ ಅತಿಕ್ರಮಿಸಿಕೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಯಾವುದೇ ನೋಟಿಸು ನೀಡದೆ ಬೇರೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕೂಡ ಅವಕಾಶ ನೀಡದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಏಕಾಏಕಿಯಾಗಿ ನಳಿನಿ ಮತ್ತು ರೂಪಾ ಅವರ ವಶದಲ್ಲಿದ್ದ ಜಾಗಕ್ಕೆ ತಂತಿ ಬೇಲಿ ನಿರ್ಮಿಸಿದ್ದಾರೆ. ಇಲ್ಲಿ ಇವರು ಮಾತ್ರವಲ್ಲದೆ ಹಲವಾರು ಮಂದಿ ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ದೂರಿದ ಅವರು ಅಭಿವೃದ್ಧಿ ಅಧಿಕಾರಿಯವರು ಕಾನೂನು ಪ್ರಕಾರವೇ ನಡೆಯುವುದಾದರೆ ಅಲ್ಲಿನ ಎಲ್ಲಾ ಅತಿಕ್ರಮಣಗಳನ್ನು ತೆರವುಗೊಳಿಸಬೇಕು ಎಂದು ಸವಾಲು ಹಾಕಿದ್ದಾರೆ. ಅನುದಾನದಿಂದ ಮಾಡಿದಂತಹ ಶೌಚಾಲಯ ಇವತ್ತು ಬೇಲಿ ನಿರ್ಮಾಣ ಮಾಡಿ ಅಲ್ಲಿ ಹೆಂಗಸರಿಗೆ ಮತ್ತು ಅವರ ಮಕ್ಕಳಿಗೆ ಅಲ್ಲಿ ಶೌಚಾಲಯಕ್ಕೆ ಹೋಗದಂತ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ನಾವು PDOಗೆ ತುಂಬ ಸಲ ಕಾಲ್ ಮಾಡಿದ್ರು ಕೂಡ ಅವರ ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ನಾನು ತುಂಬ ಕಾಲ್ ಮಾಡಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಕಾಲ್ ರಿಸೀವ್ ಮಾಡಿಲ್ಲ. ಆನಂತರ ನಾವು AC ಅವರಿಗೆ ಮತ್ತು ತಹಸೀಲ್ದಾರಿಗೆ ಮನವಿ ಕೊಟ್ಟ ನಂತರ ಮೊನ್ನೆ ಕೂಡ ಅದು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡುವಾಗ ಕೂಡ ಇವರು ಏನು ನಿವೇಶನದ ಜಾಗವನ್ನು ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ನಾವು ಈಗ ಪತ್ರಿಕೆಯಲ್ಲಿ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ನೋಡಿದ್ದೇವೆ. ಬಹುಶಃ ಅಲ್ಲಿ ಪಂಚಾಯತಿ ನಿವೇಶನವನ್ನು ಅತಿಕ್ರಮಣ ಮಾಡಿದ ರೂಪದಲ್ಲಿ ಮಾತ್ರ ಅಲ್ಲ, ಅಲ್ಲಿ ತುಂಬ ಮನೆಗಳಿವೆ. ತುಂಬ ಮನೆಗಳ ಎಲ್ಲ ವರ್ಗದವರು ಕೂಡ ಅಲ್ಲಿ ಅತಿಕ್ರಮಣವನ್ನು ಮಾಡಿದ್ದಾರೆ. ಆದರೆ ಇವರನ್ನೇ ಟಾರ್ಗೆಟ್ ಮಾಡಿಕೊಂಡು ಬೇಕಾದರೆ ಎಲ್ಲ ಯಾರು ನಿವೇಶನದ ಜಾಗವನ್ನು ಯಾರು ಅತಿಕ್ರಮಣ ಮಾಡಿದ್ದಾರೋ ಎಲ್ಲವನ್ನು ಬೇಕಾದರೆ ತೆರವುಗೊಳಿಸಿ ಅದರೊಟ್ಟಿಗೆ ಇವರಿಗೊಂದು ಶೌಚಾಲಯಕ್ಕೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕಿತ್ತು PDO. ಜಿಲ್ಲಾ ದಲಿತ್ ಸೇವಾ ಸಮಿತಿಯ ಪುತ್ತೂರು ತಾಲೂಕು ಶಾಖೆಯ ಅಧ್ಯಕ್ಷ ರಾಜು ಹೊಸ್ಮಠ, ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷ ಮೋಹನ್ ನಾಯ್ಕ, ಸಂತ್ರಸ್ತ ಮಹಿಳೆಯರಾದ ನಳಿನಿ ಮತ್ತು ರೂಪಾ ಅವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಅನೀಶ್, V4 News 24/7 ಪುತ್ತೂರು.